ರಾಜ್ಯ ಸರ್ಕಾರ ಪಠ್ಯಪುಸ್ತಕದಲ್ಲಿ ಗೊಂದಲವನ್ನ ಮೂಡಿಸುತ್ತಿದೆ. ಮೊದಲು ಪಠ್ಯಪುಸ್ತಕದಲ್ಲಿ ಭಗತ್ ಸಿಂಗ್, ನಾರಾಯಣಗುರು ಪಠ್ಯ ಕೈಬಿಟ್ಟಿದ್ರು. ವಿರೋಧ ವ್ಯಕ್ತವಾಗುತ್ತಲೇ ಪಠ್ಯವನ್ನ ಕನ್ನಡ ಪುಸ್ತಕದಲ್ಲಿ ಪ್ರಕಟಿಸಿದ್ದಾರೆ. ಹಾಗಿದ್ರೆ ಸಮಾಜ ವಿಜ್ಞಾನದಿಂದ ಪಠ್ಯ ತೆಗೆದಿದ್ದು ಸತ್ಯ ಎಂದು ಒಪ್ಪಿಕೊಳ್ಳಲಿ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಹೇಳಿದರು. ಅವರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಾರಾಯಣಗುರುಗಳ ಅನುಯಾಯಿಗಳು ಎಂದೆನಿಸುವ ಸಚಿವರು ಕೂಡ ಇದನ್ನ ಸಮರ್ಥಿಸುತ್ತಾರೆ. ಪಠ್ಯಪುಸ್ತಕ ವಿರೋಧಿಸುವವರನ್ನ ದೇಶದ್ರೋಹಿ, ನಗರದ ನಕ್ಸಲರು ಎನ್ನುತ್ತಾರೆ. ಈ ಹಿಂದಿನ ಪಠ್ಯದಲ್ಲಿ ಯಾವುದೇ ಗೊಂದಲ ಇರಲಿಲ್ಲ. ಮಕ್ಕಳಿಗೆ ಪ್ರಜಾಸತ್ತಾತ್ಮಕ ಶಿಕ್ಷಣ ನೀಡಬೇಕು, ಬದಲಿಗೆ ಕೇಸರೀಕರಣವನ್ನ ತಲೆಗೆ ತುಂಬಬಾರದು ಎಂದು ಹೇಳಿದರು. ಇವತ್ತು ಶಿಕ್ಷಣ ಮಂತ್ರಿಗಳು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಮಾಜಿ ಹಿಂದಿನ ಉಸ್ತುವಾರಿ ಸಚಿವರು ಇಬ್ಬರು ಕೂಡ ಸಚಿವರಾಗಿದ್ದಾರೆ. ನಮ್ಮ ಒಬ್ಬರು ಬೋರ್ಡ್ ಚೇರ್ಮನ್ರು ನಾರಾಯಣ ಗುರುಗಳ ಅನುಯಾಯಿಗಳೇ ಅವರು ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಿದರು. ಪಠ್ಯ ಪುಸ್ತಕದಿಂದ ನಾವು ಯಾವುದೇ ನಾರಾಯಣ ಗುರುಗಳ ಅಥವಾ ಇತರ ಪಠ್ಯವನ್ನ ನಾವು ತೆಗೀಲಿಲ್ಲ ಅನ್ನುವಂಥ ಸ್ಪಷ್ಟೀಕರಣವನ್ನು ನೀಡಿದರು. ತದನಂತರ ಪ್ರತಿಭಟನೆ ಜೋರಾದ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತೆ ಗೊಂದಲವನ್ನು ಸೃಷ್ಟಿ ಮಾಡಿ 10ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನದಲ್ಲಿದ್ದಂತಹ ಪಠ್ಯವನ್ನ ಕನ್ನಡ ಪಠ್ಯಕ್ಕೆ ಸೇರ್ಪಡೆಗೊಳಿಸುವಂತ ಕೆಲಸ ಆಯಿತು. ಅವರು ಆ ಪುಸ್ತಕದಿಂದ ಇದನ್ನು ತೆಗಿಲಿಲ್ಲ ಅಂತ ಕೊಟ್ಟಂತಹ ವರದಿ, ಹಾಗಾದ್ರೆ 10ನೇ ಸಮಾಜ ವಿಜ್ಞಾನದ ಪಠ್ಯದಿಂದ ಹೇಗೆ ಹೋಯಿತು, ಮತ್ತೆ ಅದು ಕನ್ನಡ ವಿಷಯಕ್ಕೆ ಹೇಗೆ ಸೇರ್ಪಡೆ ಆಯಿತು? ಹಾಗಾದ್ರೆ ಸರ್ಕಾರ ಇದರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ ಮತ್ತು ಬಿಜೆಪಿ ನಾಯಕರು ಸುಳ್ಳನ್ನ ಹೇಳ್ತಾ ಇದ್ದಾರೆ ಅನ್ನೋದು ಇದರಿಂದ ನಮಗೆ ಸ್ಪಷ್ಟ ಆಗ್ತದೆ. ಆ ತಪ್ಪನ್ನ ಸರಿ ಮಾಡುವಂತ ಕೆಲಸ ಆಗ್ಬೇಕಿತ್ತೆ ಹೊರತು ಸುಳ್ಳು ಹೇಳಿ ಜನರನ್ನ ಅದರಲ್ಲಿ ಅನೇಕ ಚಿಂತಕರು ಕೂಡ ಆ ಬಗ್ಗೆ ಇವತ್ತು ಈಗಲೂ ಅದು ಚರ್ಚೆಯ ವಿಷಯವಾಗ್ತಾ ಇದೆ. ನನ್ನ ಪುಸ್ತಕವನ್ನು ಅದರಲ್ಲಿ ನನ್ನ ಪಠ್ಯದಲ್ಲಿ ಸೇರಿಸಬೇಡಿ ಅನ್ನುವಂಥ ದೇವನೂರು ಅವರ ಹೇಳಿಕೆಗಳು, ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಶಿಕ್ಷಣ ತಜ್ಞರು ಕೂಡ. ಅವರನ್ನ ನೀವು ದೇಶದ್ರೋಹಿಗಳು ಅಂತ ಹೇಳ್ತೀರಿ, ನಗರ ನಕ್ಸಲರು ಅಂತ ಹೇಳ್ತೀರಿ. ಅಂದ್ರೆ ಸರ್ಕಾರದ ಯಾವುದಾದ್ರೂ ಒಂದು ನಡೆ ಅಥವಾ ವಿಚಾರಗಳು ಇದನ್ನ ಪ್ರಶ್ನೆ ಮಾಡುವಂತ ಹಕ್ಕೇ ನಾಗರಿಕರಿಗೆ ಇಲ್ಲ ಅನ್ನುವಂತ ರೀತಿಯಲ್ಲಿ ಯಾವ ವಿಚಾರವನ್ನು ಹೇಳಿದ್ರು ಸರ್ಕಾರದ ವಿಚಾರ ವಿರುದ್ಧವಾಗಿ ಮಾತನಾಡಿದ್ರೆ ಅದು ದೇಶದ್ರೋಹದ ಕಾರ್ಯಕ್ರಮ ಆಗ್ತದೆ. ಮಳಲಿ ಮಸೀದಿಯಲ್ಲಿ ತಾಂಬೂಲ ಪ್ರಶ್ನೆ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಹರೀಶ್ ಕುಮಾರ್ ಅವರು, ಇದೊಂದು ಕೋರ್ಟ್ನಲ್ಲಿರುವಂತಹ ಸೂಕ್ಷ್ಮ ವಿಚಾರ. ಶಿಕ್ಷಣ, ಜಾತಿ, ಧರ್ಮ ಎಲ್ಲದರಲ್ಲೂ ರಾಜಕಾರಣ ಕಾಣುವಂತಾಗಿದೆ. ಇದರಿಂದ ದೇಶಕ್ಕೆ ಒಳ್ಳೆಯದಾಗಲ್ಲ. ಧರ್ಮ, ಜಾತಿ, ಮನಸ್ಸು ವಿಭಜನೆ ಅಪಾಯಕಾರಿ. ಈ ದೇಶದಲ್ಲಿ ಪರಂಪರೆ, ಧರ್ಮ ಸಮನ್ವಯತೆ ನೆಲೆ ನಿಂತಿದೆ. ಇತಿಹಾಸದಲ್ಲಾದ ಘಟನೆಯನ್ನ ಕೆದಕುವುದರಿಂದ ಸಮಾಜ ಒಡೆಯುತ್ತದೆ. ವಿವಾದ ಕೋರ್ಟ್ನಲ್ಲಿರುವಾಗ ತಾಂಬೂಲ ಪ್ರಶ್ನೆ ಸರಿಯೇ ಎಂದು ಪ್ರಶ್ನಿಸಿದ ಅವರು, ನಾಳೆ ಮುಸ್ಲಿಮರು ಅದೇ ರೀತಿ ಪ್ರಶ್ನೆಗೆ ಮುಂದಾದರೆ ಸಂಘರ್ಷ ಉಂಟಾಗ್ತದೆ. ಸರ್ಕಾರದ ವೈಫಲ್ಯವೇ ಇದಕ್ಕೆಲ್ಲ ಕಾರಣ ಎಂದು ಹೇಳಿದರು. ಕೋರ್ಟ್ನಲ್ಲಿರುವಂತಹ ಒಂದು ಸೂಕ್ಷ್ಮ ವಿಚಾರ ಇವತ್ತು ಶಿಕ್ಷಣ, ಜಾತಿ, ಧರ್ಮ ಎಲ್ಲದರಲ್ಲಿಯೂ ರಾಜಕಾರಣ ಕಾಣ್ತಾ ಇದೆ. ಬಹಳ ಬೇಸರ. ಇದರಿಂದ ದೇಶಕ್ಕೆ ಒಳ್ಳೆಯದಾಗುವುದಿಲ್ಲ. ದೇಶಕ್ಕೆ ಇದರಿಂದ ಕಡೆಗೆ ಈ ವಿಭಜನೆಯಿಂದ, ಧರ್ಮ ವಿಭಜನೆಯಿಂದ, ಜಾತಿ ವಿಭಜನೆಯಿಂದ, ಮನಸ್ಸು ವಿಭಜನೆಯಿಂದ ದೇಶಕ್ಕೆ ಒಳ್ಳೆಯದಾಗುವುದಿಲ್ಲ. ವಿವಾದ ಕೋರ್ಟ್ನಲ್ಲಿದೆ. ಈಗ ಇವರು ತಾಂಬೂಲ ಪ್ರಶ್ನೆ ಅಂತ ಹೇಳ್ತಾರೆ. ನಾಳೆ ಅವರು ನಮ್ಮ ದೊಡ್ಡ ಮೌಲ್ಯ ಇದ್ದಾರೆ, ಅವರನ್ನು ಕರೆಸಿ ನಾವು ಚಿಂತನೆ ಮಾಡ್ತೇವೆ ಅಂತ ಹೇಳ್ತಾರೆ. ಸಂಘರ್ಷಕ್ಕೆ ಹಾಗೆ ಆಗ್ತದೆ. ಸರ್ಕಾರ ಇಂಥ ವಿಚಾರ ಎಲ್ಲ ಎಡವಟ್ಟುಗಳು ಎಲ್ಲ ರೀತಿಯಲ್ಲಿ ಕೂಡ ಎಡವಟ್ಟು ಮಾಡಿಕೊಂಡು ಸಮಾಜನ ವಿಭಜನೆ ಮಾಡಿ ಸಂಪೂರ್ಣ ಸರ್ವನಾಶ ಮಾಡುವಂತ ಹೊರಟಿದ್ದಾರೆ. ಧ್ವನಿವರ್ಧಕ ಬಳಕೆಗೆ ಅನುಮತಿ ಕಡ್ಡಾಯದ ಬಗ್ಗೆ ಮಾತನಾಡಿದ ಅವರು, ಯಾರಿಗೋ ಒಬ್ಬರಿಗೆ ತೊಂದರೆ ಮಾಡಲು ಹೋಗಿ 10 ಜನರಿಗೆ ಅನ್ಯಾಯವಾಗಿದೆ. ಸುಪ್ರೀಂ ಕೋರ್ಟ್ ಹೇಳಿದ ಎಲ್ಲ ಆದೇಶ ಅನುಷ್ಠಾನ ಆಗಿದೆಯೇ?
ಹೆದ್ದಾರಿ ಬದಿ ಇರುವ ಪೂಜಾ ಮಂದಿರಗಳನ್ನು ಧ್ವಂಸ ಮಾಡಲು ಕೋರ್ಟ್ ಈ ಹಿಂದೆಯೇ ಹೇಳಿತ್ತು. ಅದನ್ನ ಇದುವರೆಗೆ ಅನುಷ್ಠಾನ ಮಾಡಲಾಗಿದೆಯೇ? ಸರ್ಕಾರ ಸಾಧಕ ಬಾಧಕ ನೋಡಿ ಕ್ರಮ ಮುಂದಾಗಬೇಕು. ಎಲೆಕ್ಷನ್ ವಿಚಾರದಲ್ಲಿಯೂ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆಯಾಗಿಲ್ಲ. ಇಂತಹ ದ್ವಿಮುಖ ಧೋರಣೆ ಆಡಳಿತ ಸರಿಯಲ್ಲ. ಅಜಾನ್ ಶಬ್ದ ಕಡಿಮೆ ಮಾಡಲು ಮುಸ್ಲಿಮರು ಒಪ್ಪಿಕೊಂಡಿದ್ದಾರೆ. ಸರ್ಕಾರ ಇದನ್ನ ಸೌಹಾರ್ದತೆಯಿಂದ ಬಗೆಹರಿಸಬಹುದಿತ್ತು. ಸರ್ಕಾರದಲ್ಲಿ ಬದ್ಧತೆ ಇಲ್ಲ. ಆಡಳಿತ ನಡೆಸಲು ಅರ್ಹತೆಯನ್ನ ಹೊಂದಿಲ್ಲ. ಯಕ್ಷಗಾನ, ನಾಟಕ, ಭೂತಕೋಲಗಳಿಗೆ ಇನ್ಮುಂದೆ ಅನುಮತಿಗೆ ಹರಸಾಹಸ ಪಡಬೇಕಿದೆ ಎಂದು ಹರೀಶ್ ಕುಮಾರ್ ಹೇಳಿದ್ರು. ಈಗ ನಾವು ಯಾರಿಗೆ ಒಬ್ಬರಿಗೆ ತೊಂದರೆ ಮಾಡ್ಲಿಕ್ಕೆ ಹೊರಟ್ರೆ ಒಂದು ಬೆರಳು ನಿಮ್ಮನ್ನು ತೋರಿಸುವಾಗ ನಾನು 4 ಬೆರಳು ನನ್ನನ್ನು ತೋರಿಸ್ತದೆ. ಒಬ್ಬರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೊರಟ್ರೆ ಈಗ 10 ಜನರಿಗೆ ಅನ್ಯಾಯ ಆಗಿದೆ. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಹೇಳಿದಂತಹ ಎಲ್ಲಾ ಡಿಸಿಷನ್ಗಳು ಇವತ್ತು ನಮ್ಮ ದೇಶದಲ್ಲಿ ಅನುಷ್ಠಾನ ಆಗಿವೆ. ಮಾರ್ಗದ ಬದಿಯಲ್ಲಿರುವಂತಹ ಪೂಜಾ ಮಂದಿರಗಳ, ದೇವಸ್ಥಾನ ಇರ್ಬೋದು, ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ಎಲ್ಲ ಇರ್ಬೋದು, ಎಲ್ಲವನ್ನು ಡೆಮಾಲಿಷ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅನುಷ್ಠಾನ ಆಗಿದೆ. ಹಾಗಾದ್ರೆ ಒಂದು ಇಶ್ಯೂ ಸುಪ್ರೀಂ ಕೋರ್ಟ್ ಹೇಳಿದಾಗೆ ಆಗ್ಬೇಕು, ಇನ್ನೊಂದು ಇಶ್ಯೂ ನಾವು ಹೇಳಿದಾಗೆ ಆಗ್ಬೇಕು. ಈ ಡಬಲ್ ಸೋರ್ಡ್ ಮಾತುಗಳು, ನಿರ್ಧಾರ, ಆಡಳಿತ ಯಾಕೆ? ರಾತ್ರಿ ಭೂತಕೋಲ ಆಗ್ತದೆ, ನಾಟಕ ಆಗ್ತದೆ, ಯಕ್ಷಗಾನ ಆಗ್ತದೆ, ತುಳು ನಾಟಕಗಳು ರಾತ್ರಿ ನಡೀತವೆ, 12 ಗಂಟೆ 1 ಗಂಟೆ ರಾತ್ರಿವರೆಗೆ ನಡೀತದೆ, ಜಾತ್ರಾ ಮಹೋತ್ಸವ ನಡೀತದೆ. ಪ್ರತಿಯೊಂದಕ್ಕೂ ನಾವು ಈಗ ಹಿಂದೆ ಕೂಡ ಅವರೊಂದು ಅರ್ಜಿ ಕೊಡುವಂತ ವ್ಯವಸ್ಥೆ ಇತ್ತು. ಏನೇ ಇದ್ರು ಪೊಲೀಸ್ ಸ್ಟೇಷನ್ ಒಂದು ಅರ್ಜಿ ಕೊಟ್ಟು ಅವರ ಗಮನಕ್ಕೆ ತರುವಂತದ್ದು ಇತ್ತು. ಇನ್ನು ಅಲ್ಲಿ ಚಲನ ಕಟ್ಟಬೇಕು, ಕೋರ್ಟ್ ಅಲ್ಲಿ ಪರ್ಮಿಷನ್ ತಗೊಳ್ಬೇಕು, ಇಷ್ಟೇ ಸೌಂಡ್ ಇಡಬೇಕು, ಕಮಿಟಿಗೆ ಹೋಗ್ಬೇಕು, ಇದೆಲ್ಲ ಗೊಂದಲಗಳು. ಈಗ ಅದನ್ನ ಆಜಾನ್ ಸೌಂಡ್ ಅನ್ನ ಲಿಮಿಟ್ ಮಾಡುವಲ್ಲಿ ಮುಸ್ಲಿಮರು ಕೂಡ ಯಾರು ವಿರೋಧ ಮಾಡ್ತಾ ಇಲ್ಲ. ಮೊನ್ನೆ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅವರಿಗೆ ಕೊಟ್ಟಿದ್ದಾರೆ, ಅದನ್ನು ಲಿಮಿಟ್ ಮಾಡೋಣ ನಾವು, ಅಥವಾ ರಾತ್ರಿ ಹೊತ್ತು ಇಡುದು ಬೇಡ ಅನ್ನುವಂಥದ್ದು ನಾನು ಓದಿದೆ ಪೇಪರ್ನಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಸದಾಶಿವ ಉಳ್ಳಾಲ್, ವಿಶ್ವಾಸ್ ಕುಮಾರ್ ದಾಸ್, ಶುಭೋದಯ ಆಳ್ವ, ಸಿಎಂ ಮುಸ್ತಫಾ, ಅಬ್ದುಲ್ ಸಲೀಂ ಪಾಂಡೇಶ್ವರ ಉಪಸ್ಥಿತರಿದ್ದರು.